ಹಾಯ್. ದೊಂಡ ಕಿರ್ಮುಂಡಿ ಆಯ್ತು ಚಾಕ್ಲೇಟ್ ತಿನ್ಪಿನಿ. ದೊಂಡ ಕಿರ್ಮುಂಡು ಆಯ್ತು ಚಾಕ್ಲೇಟ್ ತಿನ್ಪಿನಿ. ಶುಕ್ರವಾರ ಶೋಭಾ, ಶುಕ್ರವಾರ. ಶುಕ್ರವಾರ ಮುಖ್ಯ ಟಾಪಿಕ್ ಚೇಂಜ್ ಸಣ್ಣ ಮಂಪರ ಬಂತನ, ಟಾಪಿಕ್ ಚೇಂಜ್ ಸಣ್ಣ ಮಂಪರ ಬಂತನ ಮಂದನ. ದಾದ ಎತ್ತಲು ದಾದ ಎತ್ತಲು ಅಂದು ಹೆಂಗೆ ಕಾಣಲೆ ಕೊಡ್ತೋಳೆ ಬಾರ್ದ ಹೆಂಗೆ ಈ ಕಾಣೆ ಸಣ್ಣ ಮನ್ಪು ಓ ಬರ್ಪುಂಡು ರಪ್ಪ ಸಣ್ಣ ಮನ್ಪು ಹೆಂಗವ 10 ಜನ ಒಳ್ಳೆರು ಹೆಂಗೆ 10 ಲೈಕ್ ಆಯ್ತು ಮಿತ್ತಿತ್ತಿನ ಪೂರ ತೀರ್ಥ ಬತ್ತು ಪಾತಿರ್ಲಿ. ದೀಕ್ಷಾ ಹಾಯ್. ಅತ್ತಿಗೆ ಅಮ್ಮನ ಅಡ್ಮಿಟ್ ಬಂದೆ. ತುಲೆ ಒಂದು ಟಾಪಿಕ್ ಉಂಡು ಅತ್ತೆ ಸೊಸೆ ಬಾಂಧವ್ಯ ಲೆತ್ತ ಬಗ್ಗೆ ದಾದ ಬಂದ್ಪಾರ. ಒಳ್ಳೆಯರು ಶುಕ್ರವಾರ ಆಪರೇಷನ್ ಎಂಕ್ ದೊಂಡಿ ಸೀತಾದು ಒಂತಂದ ಆತದು ದೊಂಡ ಕಿರ್ಮುಂಡು ನಡೆ ಗಿಲಿ ಮಾಡ್ಬೋದು. ಅವಾರ ಮೆಸೇಜ್ ಅಮ್ಮ ಉಂಡು ಅಂಚನೆ ಯಾನ್ ತೀರ್ಥಕ್ಕಲು ಒಂದು ಲೈವ್ ಅಂತಂದಿಲ್ಲ. ಗುರುಶೆಟ್ಟಿ ಎಂಚ ಉಲ್ಲಾರಿತ್ತ ಇಂದೆ ವಾಯ್ಸ್ ಯಾನು ಯೋಗೀಶನ್ ಯಾನು ಹೈಡು ಮಂತಿದ್ದೆ ಮಾರ ಐ ಬಜ್ಜಿ ದೆತ್ತು ಪಾರ್ದಿನ ಗೊತ್ತಲ್ಲ. ಅತ್ತಿತ್ತೆ ಅಮ್ಮ ಅವರೇ ಆಪುಜಿ ಆಪುಜಿ ಹರೀಶರಿ ಹಾಯ್ ಮಾಮಿ ಕೊಡಬೈಜಿ ಮಾಮಿ ಕೊಡ ಬತ್ತಿತ್ತ ಈತ್ಜ ಗುರುಶೆಟ್ಟಿ ಎಂಕು ಕನೆಂಟ್ ಆತು ಜರೀರು ಈರು ಎಂಕ್ ಕನೆಕ್ಟಾರ ಈರು ಎಂಕ್ ಕಮೆಂಟ್ ಮಂದಾರ ಒಂಜಿ ಕಮೆಂಟ್ ಮನ್ಪರೆ ಬಂತ ವೀಡಿಯೋಡು ಏನು ಹಾಸ್ಪಿಟಲ್ಲೇ ಅಮ್ಮ ಹುಷಾರಿ ಜಂಚ ಒಂಜಿ ಕಮೆಂಟ್ ಅನ್ನ ಮನ್ಪರತ್ತೆ ಹೌ ಆರ್ ಯು ಐ ಆಮ್ ಫೈನ್ ಒಂಜಿ ಕಮೆಂಟ್ ಮನ್ಪರತ್ತೆ.
ಏನು ಮೈಸೂರು ಹೋಗಿ ಓ ಮೈಸೂರು ಬತ್ತನ ಮೈಸೂರದು ಮಾಮಿಗೆ ದಾದಕಂತ ಇಲ್ಲಿ ಕಮೆಂಟ್ ಮಲ್ಪರೆ ನಾನು ಅತ್ತು ಎನ್ನ ವೀಡಿಯೋಗು ಕಮೆಂಟ್ ಮನ್ಪೋಡು ಯಾನ ಕಮೆಂಟ್ ತೂದೆ ಅನ್ನು ಸಬ್ಸ್ಕ್ರೈಬ್ ಮಾಡ್ಬೋದು ಡೈರೆಕ್ಟ್ ಹೆಂಗೆ ಬರ್ರೆ ಆಪುಜಿ ಕಮೆಂಟ್ ಮನ್ಪುಡು ಎನ್ನ ವೀಡಿಯೋಗು ಇಜ್ಜಿ ಹೈಡಿಡು ಕೆಬಿ ಕೊರ್ಪಿನಿ ದಾದ ಪಾತಿರೋನು ಬಂದು ಅಂದು ಪಂಡದು ಪೋದು ಅಲ್ಪ ಪಂಡ್ರೆ ಪುಜಿ ಓ ಐಡಿ ಬತ್ತ ಬರ್ಪೇರು ನಾಟಕ ಬಂತಂದು ಬಾಡಿಗೆ போயினா ದಾದನ ಕಂತದು ಬರ್ತೀರದ ಥ್ಯಾಂಕ್ ಯು ಖಾಲಿ ಪಾತೆರೇ ಅತ್ತ ಹರಿ ಎಂಕೊಂಜಿ ಲೈಕ್ ಕೊರಡು ನಾನು ಹಾಸ್ಪಿಟಲ್ಗೆ ಇನ್ನು ಬರ್ತೀನಿ ಅಮ್ಮಲ್ಲ ತಂದು ರವೀಂದ್ರ ಪೂಜಾರಿ ಹಾಯ್ ಲೈಕ್ ಡನ್ ಥ್ಯಾಂಕ್ ಯು ಕೊರಿಯರ್ ಆತ ಲೈಕ್ ವಾಯ್ಸ್ ಇಜ್ಜಿ ಪೋತು ನಾನು ಹ್ಯಾಂಗ್ ಕೊರಿಯ ಶೋಭಾ ಮ್ಯಾಮ್ ಕನೆಕ್ಟ್ ಅಲ್ಲಿಗೆ ಇರು ಶೋಭಾ ಗುರು ಶೆಟ್ಟಿ ಕನೆಕ್ಟ್ ಅವ್ರಿಗೆ ಏನು ಕೊರಿಯ ಓಕೆ ಓಕೆ ಓಕೆಗೆ ವಾಯ್ಸ್ ಇಜ್ಜಿ ಬೇಜಾರು ಮಾಡ್ಕೊಚ್ಚಿ ಸ್ಪೀಕರ್ ಔಟ್ ಭಲೆ ಮಾರ ಅವರ ಪ್ರವೀಣ್ ಇಜ್ಜೆ ಅಚ್ಚು ಇಜ್ಜಲ್ಲಿ ವನಿತಾ ಬೇರಾರು ಶೋಭಕ್ಕ ಎಂಜೋಲ್ಲಾರು ಅಜ್ಜಿ ಐದು ಕೆಬಿ ಕೊರಡ್ಸಿ ತೀರ್ಥ ಮೇಲೆ ಅಜ್ಜಿ ಅಂತ ಬಂದ ಲೇಟ್ ಅವು ಅಜ್ಜರೇನ ದತ್ತ ಬರೋಡದ ಅಜ್ಜರೊಟ್ಟು ಬರುವೇರವ ಏನು ಈ ವಿಡಿಯೋ ಮಂತಂದಿಲ್ಲ ಇಲ್ಲಾರ್ದು ಬರ್ತೀನಿ ಹಾಸ್ಪಿಟಲ್ ಬಿಟ್ಟದು ಅಂತ ಮಂತಂದು ಏನು ವೀಡಿಯೋನು ಈ ವಿಡಿಯೋನು ಅಪ್ಲೋಡ್ ಮನ್ಪುನು LNG ಡಿಸೈಜ್ ಆ್ಯಪಿ ನಾನು ಓಯ್ ಅಕ್ಕ ಎಂಚ ಉಲ್ಲಾರು ಹುಷಾರು ಯಾನು ಒಂದು ಹುಷಾರಿಲ್ಲ ಆಡ ಶೀತಾತಲು ಗಂಡ ಒಂಚೂರು ಸರಿಜ್ಜಿ ಬೊಕ್ಕ ಅಮ್ಮಗೂ ಹುಷಾರಿಜ್ಜಿ ಶುಕ್ರವಾರ ಆಪ್ರೇಷನ್ ಫೈನ್ ಲೈಕ್ ಕೊರ್ಲೇವಾ ಪ್ಲೀಸ್ ಒಂಜಿ ಬತ್ತ ಸಪೋರ್ಟ್ ಬಂದು ಲೈಕ್ ಕೊರ್ಲಿ ಅಂಚನೆ ಸಬ್ಸ್ಕ್ರೈಬರ್ ಆದಿತ್ತು ಜನ ಸಬ್ಸ್ಕ್ರೈಬರ್ ಆಗಲಿ ಒನಸಾಂಡ ಶೋಭಾ ಒನಸಾಂಡಕ್ಕೆ ಏನೊಂದಿಲ್ಲ ಹರಿ ಮಾಮಿನ ಹೊನಸ ಎನ್ನಾತಿಜಿ ನನ್ನ ಆವಡು ಅಮ್ಮನ ಒನಸ ಆವಡು ಅದ್ರ ಬಕ್ಕ ಒನಸ ಬಕ್ಕ ಒನಸುಂಟ ಹೆಜ್ಜಿಗೆ ದಾನೆ ಕವಿನಪ್ಪು ಮತ್ತೆ ಬೈಜ್ಜೇರಿ ಬರೋಡದ ರಾಜೇಂದ್ರ ಕುಲಾಲ್ ಸೇ ಹಾಯ್ ರಾಜೇಂದ್ರ ಎಂಚೊಲ್ಲಾರ ಒಂದು ಲೈಕ್ ಕೊರ್ಲಿ ಸ್ಪೆಷಲ್ ಮುಲ್ತ ಸಾಂಬಾರೆ ಮಧ್ಯಾಹ್ನಗ ಮೀನು ಕಂತು ತಿಂತ ಹೋಟೆಲ್ದು ಇತ್ತೆ ಮೂಲೆವನ್ನ ಸುಂದತ್ತ ಕೂಡ ರಾತ್ರಿಗೆ ನಾನು ಅಂತದೇ ತಂದು ಎಂಕ್ಲಮ್ಮ ಒಟ್ಟಿಗೆ 2 ಜನ ಕ್ಲಾಪುಂಡ ತಂದು ದಾನಿ ಅಕ್ಕ ಇಂಚ ಉಳ್ಳಾರು ಯಾನು ಇಂಚೆನೆ ಇಲ್ಲ ದಾದ ಮನ್ಪುನ್ ಅಮ್ಮ ಹಾಸ್ಪಿಟಲ್ ಅದೇ ಇದೆ ಈಗ ಯಾನ್ಕ್ಲೊಂದೇ ಪೋತುಂಡು ಸ್ಪೀಕರ್ ಔಟು ಶೋಭಕ್ಕಾಗ ದಾದ ಸ್ಪೆಷಲ್ ನಮಸ್ಕಾರ ಅಕ್ಕ ಹೆಂಗೆ ಆದ್ರಿ ಹಂಗೆ ಇದ್ದೀನಿ ಸ್ವಲ್ಪ ಶೀತ ಎಲ್ಲ ಕಡಿಮೆ ಆಗಿದೆ ಗಂಟಲು ಸ್ವಲ್ಪ ಕೆರಿತಾ ಉಂಟು ಈಗ ಸಹ ಅದು ಕಡಿಮೆ ಆಗಲಿ ಎನ್ನದಾದ ನಾವೊಂದುಂಡು ಲೈವ್ ನಾನಿ ಜಾಬಿನಿ 4G ಬರ್ತದೆ ತಿರ್ಗೊಂದುಂಡ ಶೋಭಾ ಅಂಚೆ ಅಂತಲೇ ಪೋರ್ಚಿ ಮಾತ್ರ ನಾನೊಂಜಿ 33 ರೂಪಾಯಿ ನೆಟ್ ಮಾಡುವ ಡೈರೆಕ್ಟ್ ಹೋದು ಓಕೆ ಬಿಸಿ ನೀರು ಒರೆಸಿನ ಸ್ವಲ್ಪ ಬೆಲ್ಲ ಹಾಕಿ ಕುದಿಸಿ ಕುಡಿದರೆ ಮಲಗುವಾಗ ಆರಾಮ ಆಗ್ತದೆ ಹೌದಾ
ಒಳ್ಳೆ ಟಿಪ್ಸ್ ಆಯಿತಾ, ಥ್ಯಾಂಕ್ ಯು. ನೀವು ಹಾಗೆ ನೀರು ಯಾರು ಹೋಗಬೇಡಿ, ನಾನೊಂದು ನೆಟ್ ಪ್ಯಾಕ್ ಹಾಕೊಂಬರ್ತೇನೆ ಆಯಿತಾ. ಮತ್ತೆ ತಿರ್ಗುನ ಕೂಡ ಮರಲ ಸುರ ಮೊಬೈಲಿಗೆ ಇತ್ತ ತಿರ್ಗೊಂದುಂಡ ನಾದ ನಂದು ಗೊತ್ತ ಒಂದು ಜಿಂಕ್